ಸಂಗೀತದ ಮೊದಲ ಪಾಠ ಭಜನೆ. ಆದ್ರೆ ಇತ್ತೀಚೆಗೆ ಯುವ ಪೀಳಿಗೆಗೆ ಭಜನೆ ಬಗೆಗಿನ ಆಸಕ್ತಿ ಕ್ಷೀಣಿಸುತ್ತಿದೆ. ಇಂತಹ ಕಾಲಘಟ್ಟದಲ್ಲಿ ಇಲ್ಲೊಬ್ರು ಮಾತ್ರ ಭಜನೆಯನ್ನು ಉಳಿಸಿ ಬೆಳೆಸುವ ಪ್ರಯತ್ನ ಮಾಡ್ತಿದ್ದಾರೆ. ಇಷ್ಟಕ್ಕೂ ಯಾರು ಆ ವ್ಯಕ್ತಿ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಸಂಗೀತದ ಮೊದಲ ಪಾಠ ಭಜನೆ. ಆದ್ರೆ ಇತ್ತೀಚಿನ ಯುವ ಪೀಳಿಗೆಗೆ ಭಜನೆ ಬಗೆಗಿನ ಆಸಕ್ತಿ ಕ್ಷೀಣಿಸುತ್ತಿದೆ. ಇಂತಹ ಕಾಲಘಟ್ಟದಲ್ಲಿ ಬ್ರಹ್ಮಾವರ ಶ್ರೀ ಲಕ್ಷ್ಮೀ ವೆಂಕಟರಮಣ ಮಕ್ಕಳ ಭಜನಾ ಮಂಡಳಿ ಪ್ರತಿದಿನ 40 ಮಕ್ಕಳ ಭಜನಾ ತಂಡವನ್ನು ಸಿದ್ಧತೆ ಮಾಡುತ್ತಿದೆ. ಕಳೆದ ಕೆಲವು ವರ್ಷದಿಂದ ಇಲ್ಲಿನ ರಥಬೀದಿಯಲ್ಲಿರುವ ನವದುರ್ಗ ಅಮ್ಮನವರ ದೇವಸ್ಥಾನದಲ್ಲಿ ಗೌಡ ಸಾರಸ್ವತ ಸಮಾಜದ ಮಕ್ಕಳಿಗೆ ವಾರದಲ್ಲಿ 5 ದಿನ ಪ್ರತಿದಿನ ಸಂಜೆ 7ರಿಂದ 8:30 ತನಕ ಸಾಮೂಹಿಕ ಭಜನೆಯನ್ನು ಪ್ರತಿಭಾ ನಾಯಕ್ ಎನ್ನುವವರು ರಾಗ ತಾಳದ ಮೂಲಕ ಏಕಸ್ವರ ಸ್ತರದಿಂದ ಭಜನೆಯನ್ನು ಹೇಳಿಕೊಡುತ್ತಿದ್ದಾರೆ. 5 ವರ್ಷದಿಂದ 20 ವರ್ಷದ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಶಾಲಾ ವಿದ್ಯಾರ್ಥಿಗಳು ಸೇರಿದಂತೆ ಸಂಜೆ ಆಗುತ್ತಿದ್ದಂತೆ ಪರಿಸರದ ಕಲ್ಯಾಣಪುರದಿಂದ ಕೂಡ ಮಕ್ಕಳನ್ನು ಕರೆದುಕೊಂಡು ಬರುವ ಪೋಷಕರನ್ನು ಇಲ್ಲಿ ಕಾಣಬಹುದು. ನಾವು ದಿವಸ ಭಜನೆ ಮಾಡ್ತೇವೆ. ಆದ್ರೆ ಮಕ್ಕಳಿಗೆ ಅವ್ರ ಸಮೇತ ಮುಂದೆ ಬರ್ಬೇಕಂತ ಹೇಳ್ಕೊಂಡು ವಾರದಲ್ಲಿ 1 ದಿವಸ ಪೇಟೆಯಲ್ಲಿರುವಂತಹ ಮಕ್ಕಳನ್ನು ಒಟ್ಟು ಮಾಡ್ಕೊಂಡು ಭಜನೆ ಮಾಡಿಸ್ತಿದ್ದೇವೆ. ಈಗ ಮಕ್ಕಳಿಗೆ ಶಾಲೆ ಇಲ್ಲದಿರೋದ್ರಿಂದ ವಾರಕ್ಕೆ 5 ದಿವಸ ಭಜನೆಯನ್ನು ಇಟ್ಕೊಂಡಿದ್ದೇವೆ. ಮಕ್ಕಳು 7ರಿಂದ 8 ಗಂಟೆ ತನಕ ಬರ್ತಾರೆ. ಅವರು ತುಂಬಾ ಉತ್ಸಾಹ ತೋರಿಸ್ತಿದ್ದಾರೆ ಕಲೀಲಿಕ್ಕೆ. ಅದು ನಮಗೂ ಖುಷಿ ಕೊಡ್ತದೆ, ಮಕ್ಕಳಿಗೂ ಖುಷಿ ಕೊಡ್ತದೆ. ಸ್ವತಃ ಹಾರ್ಮೋನಿಯಂ ಮತ್ತು ತಬಲಾ ನುಡಿಸುವ ಪ್ರತಿಭಾ ನಾಯಕ್ ಮಕ್ಕಳಿಂದಲೇ ಭಜನೆಗೆ ಹಾರ್ಮೋನಿಯಂ ಮತ್ತು ತಬಲಾ ನುಡಿಸುವ ಕಲೆಯನ್ನು ಕಲಿಸುತ್ತಿದ್ದಾರೆ. ಈಗಾಗಲೇ ಈ ಮಕ್ಕಳು ಪ್ರತಿ ತಿಂಗಳ ಏಕಾದಶಿಯಂದು ಬ್ರಹ್ಮಾವರ ಕಾಶಿಮಠ ಸೇರಿದಂತೆ ಹಲವೆಡೆ ಅನೇಕ ಭಜನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಇದೀಗ ವಿದ್ಯಾರ್ಥಿಗಳಿಗೆ ಲಾಕ್ಡೌನ್ ಹಿನ್ನೆಲೆಯಲ್ಲಿ ತರಗತಿ ಇಲ್ಲದ ಕಾರಣ ಪ್ರತಿದಿನ ಸಂಜೆ ಬ್ರಹ್ಮಾವರ ರಥಬೀದಿಯ ಪರಿಸರದಲ್ಲಿ ಮಕ್ಕಳಿಂದ ನಡೆಯುವ ಭಜನೆಯನ್ನು ಕೇಳುವ ಭಾಗ್ಯ ಇಲ್ಲಿನ ಜನರಿಗೆ ದೊರೆತಿದೆ. ಒಟ್ಟಿನಲ್ಲಿ ಯುವ ಪೀಳಿಗೆಗೂ ಭಜನೆ ಕುರಿತಾಗಿ ಆಸಕ್ತಿ ಮೂಡಿಸುತ್ತಿರುವ ಪ್ರತಿಭಾ ನಾಯಕ್ ಅವರ ಕಾರ್ಯ ನಿಜಕ್ಕೂ ಶ್ಲಾಘನೀಯ. ಶಿವರಾಮಾಚಾರ್ಯ, ಸ್ಪಂದನ ಟಿವಿ.